ಕರ್ನಾಟಕ ರಾಜ್ಯ ಹಿಂದೂ ಜಾತ್ರಾ ವ್ಯಾಪಾರಸ್ಥರ ಸಂಘದ ಪ್ರಮುಖ ಬೇಡಿಕೆಯಾದ ದೇವಸ್ಥಾನಗಳಲ್ಲಿ ಸಂತೆ ಏಲಂ ಮಾಡುವ ಪದ್ಧತಿಯನ್ನು ನಿಲ್ಲಿಸಬೇಕೆಂಬ ಬೇಡಿಕೆ ಈಡೇರುವ ಹಂತದಲ್ಲಿದೆ ಎಂದು ಸಂಘದ ಗೌರವಾಧ್ಯಕ್ಷ ಮಹೇಶ್ ದಾಸ್ ಅವರು ತಿಳಿಸಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿದವರು, ನಮ್ಮ ಸಂಘ ಸ್ಥಾಪನೆಯಾಗಿ 6 ತಿಂಗಳಾಗುತ್ತಾ ಬಂತು. ಸಂಘ ಸ್ಥಾಪನೆಯ ಉದ್ದೇಶದ ಪ್ರಕಾರ ನಾವು ಮುಂದುವರಿಯುತ್ತಿದ್ದೇವೆ. ಸಂಘದ ಅಧಿಕೃತ ಉದ್ಘಾಟನೆ ಇತ್ತೀಚೆಗೆ ನೆರವೇರಿದೆ. ಏಲಂ ಪದ್ಧತಿ ನಿಲ್ಲಿಸಬೇಕೆನ್ನುವುದು ನಮಗೆ ಮುಖ್ಯ ವಿಷಯ. ಈ ನಿಟ್ಟಿನಲ್ಲಿ 3 ತಿಂಗಳಿನಿಂದ ಪ್ರಯತ್ನಿಸುತ್ತಿದ್ದೇವೆ. ಅದಕ್ಕೆ ಪ್ರತಿಫಲ ಸಿಗುತ್ತಾ ಇದೆ. ನಮ್ಮ ಬೇಡಿಕೆಗಳಿಗೆ ಜಿಲ್ಲಾಧಿಕಾರಿಗಳು ಮನ್ನಣೆ ಕೊಟ್ಟ ಹಾಗೆ ಕಾಣುತ್ತಿದೆ. ಏಲಂ ನಿಲ್ಲಿಸಲು ದೇವಸ್ಥಾನಗಳನ್ನು ಕೇಳಿಕೊಳ್ಳುತ್ತಿದ್ದೇವೆ. ಸಂಘಕ್ಕೆ ನೆರವು ನೀಡುತ್ತಿರುವ ಸಂಸದ ನಳಿನ್ ಕುಮಾರ್ ಕಟೀಲು, ಶಾಸಕ ವೇದವ್ಯಾಸ್ ಕಾಮತ್, ವಜ್ರದೇಯಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ ಎಂದು ತಿಳಿಸಿದರು. ನಮ್ಮ ಈ ಪ್ರಯತ್ನಕ್ಕೆ ಕೆಲವು ಸಂಘಟನೆಗಳು ಸಹಕರಿಸಿವೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಎಲ್ಲ ಸಂಘಟನೆಗಳು, ರಾಜಕೀಯ ಪಕ್ಷಗಳ ಮುಖಂಡರು ನಮಗೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ನಾವು ಸಂಘ ಸ್ಥಾಪನೆ ಮಾಡಿ ಸುಮಾರು 6 ತಿಂಗಳಾಗ್ತಾ ಬಂತು. ನಮ್ಮ ಸಂಘದ ಉದ್ದೇಶ ಪ್ರಮಾಣ ನಾವು ಹೋಗ್ತಾ ಇದ್ದೇವೆ. ಮೊನ್ನೆ ನಮ್ಮ ಸಂಘದ ಉದ್ಘಾಟನಾ ಸಮಾರಂಭ ಆಗಿದೆ. ಈಗ ನಮ್ಮ ಪ್ರೋಗ್ರಾಮ್ ಪ್ರೊಸೀಜರ್ ಏನಿದೆ ಅದನ್ನು ನಾವೀಗ ಮಾಡ್ತಾ ಹೋಗ್ತಿದ್ದೇವೆ. ಅದರಲ್ಲಿ ಮುಖ್ಯವಾಗಿರುವುದು ನಮ್ಮದು ಏಲಂ ವಿಷಯ. ಆ ಏಲಂ ವಿಷಯ ಬಗ್ಗೆ ನಾವು ಸುಮಾರು 3 ತಿಂಗಳು ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಅದಕ್ಕೆ ಈಗ ನಮಗೆ ಫಲ ಸಿಗ್ತಾ ಉಂಟು. ನಮ್ಮ ಡಿಮಾಂಡಿಗೆ ಜಿಲ್ಲಾಧಿಕಾರಿ DC ಅವರು ಮನ್ನಣೆ ಕೊಟ್ಟಾಗಿ ಕಾಣ್ತಾ ಉಂಟು. ನಾನು ಪ್ರಯತ್ನ ಪಟ್ಟದೆಲ್ಲ ನಾವು ಸಕ್ಸಸ್ ಆಗ್ತಾ ಉಂಟು ಈಗ ಸದ್ಯ ಕಾಲದಲ್ಲಿ. ಹಾಗೆ ನಾವು ಒಂದು ಶಾಸನದ ಇನ್ನೊಂದು ಡಿಮಾಂಡ್ ಮಾಡಿದ್ದೇವೆ. ಅದರ ಪ್ರಕಾರ ನಮಗೆ ಇದರ ಬಗ್ಗೆ ಒಂದು ಆದೇಶ ಆಗಬೇಕಿತ್ತು. ಆ ಆದೇಶಕ್ಕೆ ಇನ್ನು ಕೆಲವೇ ದಿನದಲ್ಲಿ ಆಗ್ತದೆ ಅಂತ ನಮಗೆ ಒಂದು ಭರವಸೆ ಹುಟ್ಟಿದೆ. ಹಾಗೆ ಈ ವರ್ಷದಿಂದ ಏಲಂ ಬಗ್ಗೆ 90% ಜಾತ್ರೆಯಲ್ಲೆಲ್ಲ ಬಂದಾಗಬಹುದಂಥ ಶಕ್ಯತೆ ಇದೆ. ನಾವು ಯಾವ ಜಾತ್ರೆಯಲ್ಲಿ ಯಾವ ದೇವಸ್ಥಾನ ಏಲಂ ಆಗ್ತದೆ ಅದು ಏಲಂ ನಿಲ್ಲಿಸಲು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಅವರಿಗೆ ಆಡಳಿತ ಮಂಡಳಿ ಹತ್ರ ಹೋಗಿ ಮಾತಾಡ್ತಾ ಇದ್ದೇವೆ. ಈ ಎಲ್ಲ ನಮ್ಮ ಪ್ರಯತ್ನಕ್ಕೆ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಮತ್ತು ನಮ್ಮ ಸಂಘಕ್ಕೆ ಬೆನ್ನೆಲುಬಾಗಿ ನಿಂತಿದ್ದ ವೇದವ್ಯಾಸ್ ಕಾಮತ್ ಅವರು, ಹಾಗೆ ನಮಗೆ ಮಾರ್ಗದರ್ಶನ ಮಾಡ್ತಿರುವ ಪೂಜ್ಯ ಸ್ವಾಮೀಜಿ ಶ್ರೀ ವಜ್ರದೇಯಿ ಮಠದವರು ಶ್ರೀ ರಾಜಶೇಖರ ಸ್ವಾಮೀಜಿಯವರು, ಇವರ ಸಹಕಾರ ತುಂಬ ಸಿಕ್ಕಿದೆ ನಮಗೆ. ಅದೇ ಪ್ರಕಾರ ನಾವು ಮುಂದುವರಿತಾ ಇದ್ದೇವೆ. ನಮಗೆ ನಮ್ಮ ಸಂಘದ ಕಾರ್ಯ ಎಲ್ಲ ಇನ್ನು ಕೆಲವು ದಿನದಲ್ಲಿ ಎಲ್ಲರಿಗೂ ಗೊತ್ತಾಗಬಹುದು.